ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾನಗಿಯಲ್ಲಿ ಉಡುಪಿ ಜಿಲ್ಲೆಯ ಹೆಜ್ಮಾಡಿ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ಬಗ್ಗೆ ಸ್ಥಳೀಯರು ನೀಡಿದ ದೂರಿನ ಅನ್ವಯ ಭೂ ಮತ್ತು ಗಣಿ ಇಲಾಖಾ ಅಧಿಕಾರಿ ಸಂಧ್ಯಾ ಹೆಜ್ಮಾಡಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ದೂರುದಾರ ರಾಮದಾಸ್ ಎಂಬುವರು ಮಾತನಾಡಿ, ಕೆಲವು ತಿಂಗಳುಗಳಿಂದ ರಾಜಾರೋಷವಾಗಿ ಹೆಜ್ಮಾಡಿ ಭಾಗದ ಹೊಳೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಈ ಬಗ್ಗೆ ಉಡುಪಿ ಜಿಲ್ಲೆಯ ಉನ್ನತ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ರು ಅವರು ಸ್ಪಂದನೆ ನೀಡಿಲ್ಲ ಎಂದರು. ಬಳಿಕ ಈ ಬಗ್ಗೆ ಭೂ ಮತ್ತು ಗಣಿ ಇಲಾಖಾ ಅಧಿಕಾರಿ ಸಂಧ್ಯಾ ಪ್ರತಿಕ್ರಿಯಿಸಿ, ಸ್ಥಳೀಯರ ದೂರಿನಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದೇವೆ, ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಭಾರತ ಸರ್ಕಾರದ ಇಲಾಖೆಯಲ್ಲಿ ಮಾಡಿದಂತ ಇದಕ್ಕೆ ನಾನು ಸಪೋರ್ಟ್. ನನಗೆ ಲೀಗಲ್ ಆಗಿ ತೋರಿಸಿ, ಗುರುತು ಚೀಟಿ ಹಾಕಿ, GPS ಇಡಿ, ಎಲ್ಲ ಮಾಡಿ ನಾನು ಸಪೋರ್ಟ್. ನಾನು ಇದು ಹಾಕಿ ಗುರುತು ಹಾಕಬೇಕು, GPS ಅಲ್ಲಿ CC ಕ್ಯಾಮರಾ ಹಾಗೆ ಮಾಡಿದ್ರೆ ನಾನು ಹೋಗ್ತೇನೆ. ಅದು ಸರ್ಕಾರ ನೀತಿ. ಇಂಥ ನಮ್ಮನ್ನು ಬದುಕಲಿಕ್ಕೆ ಬಿಡದೆ ಅವರ ಹಣ ಮಾಡೋದು ಯಾಕೆ ಮೇಡಮ್ ಹೇಳಿ? ಹಾಗಾದರೆ ಸರ್ಕಾರ ಉಂಟಾ? ನಾನು ಹೇಳೋದು ಎಷ್ಟೇ, ಸರ್ಕಾರ ಉಂಟಾ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಈಗ ಇನ್ನು ನಾನು ಗ್ರಾಮಸಭೆಯಲ್ಲಿ ಖಂಡಿತವಾಗಿ ಇದನ್ನು ಏನು ಮಾಡ್ತೇನೆ ನೋಡಿ ಸರ್ ಮೇಡಮ್, ನಾನು ಏನು ಮಾಡ್ತೇನೆ ನೋಡಿ, ಆ ನಂತರ ಹೇಳಿ. ತೆಗಿಲಿಕ್ಕೆ ಎಷ್ಟು ಮೇಡಮ್? 1.5 ಮೀಟರ್ ಇದೆಲ್ಲ ಮೀಟರ್ ಅಲ್ಲ ಅಲ್ಲ ನಿಮ್ಮ ಕಾನೂನಿನಲ್ಲಿ ಎಷ್ಟು ಮೀಟರ್? 1.5 ಮೀಟರ್ ನೋಡಿ ಅಲ್ಲಿ ನಾನು ಹೇಳ್ತೇನೆ ಅಲ್ಲ ನೋಡಿ, ಅಲ್ಲಿ ತೆಗೆಯುವಾಗ ಗೊತ್ತಾಗ್ತದೆ.